ಪಂಚ ಗ್ಯಾರಂಟಿಗಳು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು, ಜೀವನ ಮಟ್ಟ ಸುಧಾರಣೆಯೇ ಗ್ಯಾರಂಟಿ ಯೋಜನೆಯ ಮೂಲ ಉದ್ದೇಶವಾಗಿದೆ. ಸರ್ಕಾರದ ಈ ಯೋಜನೆಯನ್ನು ಮಾದರಿಯಾಗಿ ಬಳಸಿಕೊಂಡು ಮುಂದುವರಿಯಬೇಕು ಎಂದು ಪುತ್ತೂರು ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಉಮಾನಾಥ ಶೆಟ್ಟಿ ಪೆರ್ನೆ ತಿಳಿಸಿದರು. ಅವರು ಪುತ್ತೂರು ತಾಲೂಕು ಪಂಚಾಯತ್ ಕಿರು ಸಭಾಂಗಣದಲ್ಲಿ ನಡೆದ ಯುವ ನಿಧಿ ಯೋಜನೆಯ ಫಲಾನುಭವಿಗಳ ದಾಖಲೆ ಪರಿಶೀಲನೆ ಮತ್ತು ಹೊಸ ಅರ್ಜಿಗಳ ನೋಂದಣಿ ಶಿಬಿರದಲ್ಲಿ ಮಾತನಾಡುತ್ತಾ, ಪುತ್ತೂರು ತಾಲೂಕಿನಲ್ಲಿ ಯುವ ನಿಧಿ ಯೋಜನೆಯಲ್ಲಿ ಈಗಾಗಲೇ ಮೊದಲ ಹಂತದಲ್ಲಿ 475 ಮಂದಿ ಹಾಗೂ ಎರಡನೇ ಹಂತದಲ್ಲಿ 225 ಮಂದಿ ಫಲಾನುಭವಿಗಳಿದ್ದಾರೆ. ಇನ್ನು ಹಲವಾರು ಯುವಕ ಯುವತಿಯರು ನೋಂದಾಯಿಸಿಕೊಳ್ಳಬೇಕಾಗಿದೆ. ಈ ಬಗ್ಗೆ ಈಗಾಗಲೇ ಫಲಾನುಭವಿಗಳವರು ಅವರಿಗೆ ಮಾಹಿತಿ ನೀಡಿ ನಿಮ್ಮೊಂದಿಗೆ ಅವರನ್ನು ಬೆಳೆಸುವ ಕೆಲಸ ಮಾಡಬೇಕು ಎಂದರು. ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಅಧಿಕಾರಿ ದಯಾನಂದ ಅವರು ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಬಗ್ಗೆ ಮತ್ತು ಸ್ವಯಂ ಘೋಷಣೆ ಮಾಡುವ ಕುರಿತು ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ಯುವ ನಿಧಿ ಯೋಜನೆಯ ಫಲಾನುಭವಿಗಳು ತಮ್ಮ ತಮ್ಮ ಪ್ರಯೋಜನವನ್ನು ತಿಳಿಸಿದರು. ಈ ಜಿಲ್ಲೆಯಲ್ಲೇ ಮೊದಲನೇದಾಗಿ ಒಂದು ಕಾರ್ಯಕ್ರಮವನ್ನು ನಾವು ಆರಂಭ ಮಾಡಿದ್ದೀವಿ. 2023 ನಂತರ ಡಿಗ್ರಿ ಆದವರಿಗೆ ಯಾರು ಉದ್ಯೋಗ ತಗೊಳ್ಳಿಕ್ಕೆ ಆಗಲಿಲ್ಲ ಅಂಥ ಜನ ಯಾರು ನಾವು ನಿರುದ್ಯೋಗಿಯಾಗಿ ಮನೆಯಲ್ಲಿ ಇದ್ದೀವಿ, ಅವರಿಗೆ ಉದ್ಯೋಗ ಭತ್ಯೆಯನ್ನು ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿ ಇವತ್ತು ಒಂದು 25 ತಿಂಗಳಿಂದ ಕಳೆದ 2 ವರ್ಷದಿಂದ ನಾವು ಈ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀವಿ. ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಹಂತದಲ್ಲಿ ದುಡ್ಡುಗಳು ಬಂದಿದೆ. ಇದರ ಮೂಲ ನಾವು ಇವತ್ತು ನಿಮ್ಮನ್ನು ಸೇರಿಸೋಕ್ಕೆ ಮೂಲ ಕಾರಣ ಅಂತ ಹೇಳಿದರೆ, ಸರ್ಕಾರ ಒಂದು ಕಾರ್ಯಕ್ರಮವನ್ನು ಕೊಟ್ಟಿತ್ತು ನಮಗೆ. ಪ್ರತಿ ತಿಂಗಳು ಯಾರಿಗೆ ಉದ್ಯೋಗ ನಮ್ಮ ಯುವ ನಿಧಿ ದುಡ್ಡು ಬರ್ತಾ ಇದೆ ಅವರು ಪ್ರತಿ ತಿಂಗಳಿಗೊಮ್ಮೆ ಅವರ ಸ್ವಇಚ್ಛೆಯಿಂದ ಅವರ ದಾಖಲೆಯನ್ನು ಅಪ್ಡೇಟ್ ಮಾಡಬೇಕು ಅಂತ. ಇದನ್ನು ನಾವು ಸರ್ಕಾರಕ್ಕೆ ಮತ್ತೆ ಕೂಡ ಪ್ರತಿ ತಿಂಗಳು ಮಾಡಲಿಕ್ಕೆ ಕಷ್ಟ ಇದೆ ಅನ್ನೋದು ನಾವು ಗಮನಕ್ಕೆ ತಂದಾಗ ಅದನ್ನು 3 ತಿಂಗಳಿಗೊಮ್ಮೆ ಮಾಡಲಿಕ್ಕೆ ಈಗ ಅವಕಾಶ ಕೊಡ್ತೀವಿ. ಯಾರು ಈ 3 ಭತ್ಯೆಯನ್ನು ಪಡೆಯುವಂಥ ಯಾರು ಜನ ಇದ್ದಾರೆ ಅವರು ಮತ್ತೆ ಉದ್ಯೋಗಕ್ಕೆ ಹೋದರೆ ಅವರಿಗೆ ಈ ಭತ್ಯೆಯನ್ನು ನಾವು ನಿಲ್ಲಿಸ್ತೀವಿ, ಸರ್ಕಾರ ನಿಲ್ಲಿಸ್ತದೆ. ಅದಕ್ಕೆ ಬೇಕಾದ ಸ್ವಇಚ್ಛೆಯಿಂದ ನಮ್ಮ ದಾಖಲೆಯನ್ನು ಮಾಡಬೇಕಾದ ಕೊಡೋದ್ರಿಂದ ಅದು ನನಗೆ ಉದ್ಯೋಗ ಸಿಕ್ಕಿದೆ, ನಾನೊಂದು ಉದ್ಯೋಗಕ್ಕೆ ಹೋಗಿದ್ದೇನೆ ಅಂತ ಏನಾದರೂ ಸೇರಿಸಿದರೆ ಅದು ನಿಲ್ತದೆ. ಅಲ್ಲಿವರೆಗೆ ನಮಗೆ 2 ವರ್ಷ ಒಮ್ಮೆ ಬಂದ ಸ್ಟಾರ್ಟ್ ಆದ ನಂತರ 2 ವರ್ಷಕ್ಕೆ ಈ ಕಾರ್ಯಕ್ರಮ ಬರ್ತಾ ಇದೆ. ಈಗ 10 ತಿಂಗಳು ಬಂದಿದೆ, 11 ತಿಂಗಳು ಬಂದಿದೆ ಅಂತ ಹೇಳಿದರೆ ಅವರಿಗೆ 24 ತಿಂಗಳವರೆಗೆ ಆ ದುಡ್ಡು ಬರ್ತದೆ. ಅದರ ನಂತರ ಬೇರೆ ಕಾರ್ಯಕ್ರಮಗಳ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಅಂತ ಸರ್ಕಾರ ಜಿಲ್ಲಾ ಪಂಚಾಯತ್ ದಿಕ್ಕಲ್ಲಿ ಇವತ್ತು ಪ್ರಯತ್ನ ಮಾಡಿದ್ರು. ನಮ್ಮ ಮ್ಯಾನೇಜರ್ ಇದ್ದಾರೆ, ನಮ್ಮ ತಾಲೂಕು ಪಂಚಾಯತ್ ಇರಬೇಕು, ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ, ಅವ್ರು ಬರಲಿಕ್ಕೆ ಆಗಲಿಲ್ಲ. ನಮ್ಮ ತಾಲೂಕಿಗೆ ಸಂಬಂಧಪಟ್ಟಾಗಿ ನಮ್ಮ ಯುವಜನ ನಮ್ಮ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಬಹಳಷ್ಟು ಸಿಬ್ಬಂದಿಗಳ ಕೊರತೆ ಇರೋದ್ರಿಂದ ದಯಾನಂದ ಅವರು ನಮ್ಮ ಈ ತಾಲೂಕಿಗೆ ಪ್ರತಿ ತಿಂಗಳು ಬರ್ತಾರೆ ಮತ್ತು ಕಾರ್ಯಕ್ರಮಕ್ಕೆ ಅನುಷ್ಠಾನ ಮಾಡ್ತಾರೆ. ಇವತ್ತು ಬಂದ ನಮ್ಮ ಸ್ನೇಹಿತರಿದ್ದಾರೆ, ಇವತ್ತು ನಾವು ಯುವ ನಿಧಿಯನ್ನು ಪಡ್ಕೊಳ್ತಿರುವಂಥ ನಮ್ಮ ಯಾರು ಯುವಕರು ಅಥವಾ ಯುವತಿಯರಿದ್ದಾರೆ, ನನಗೆ 2 ವರ್ಷ ಸಿಗ್ತದೆ, ಇದು ನಿಮಗೆ ಇದಕ್ಕಿಂತ ಮೊದಲು ಡಿಗ್ರಿ ಆದವರಿಗೆ ಯಾರು ಮನೆಯಲ್ಲಿ ಕೂತ್ಕೊಂಡವರಿಗೆ ಸಿಕ್ಕಲಿಲ್ಲ. ನಿಮಗೆ ಸರ್ಕಾರ ಒಂದು ಹೊಸ ಕಾರ್ಯಕ್ರಮವನ್ನು ಇವತ್ತು ಲಾಂಚ್ ಮಾಡಿದೆ. ಅವರು ಕೂಡ ಉದ್ಯೋಗದಾತರಾಗಿ ಕನಿಷ್ಠ 2 ವರ್ಷ ಅವರಿಗೆ ಒಂದು ತಿಂಗಳಿಗೆ 3,000, ದಿನಕ್ಕೊಂದು 100 ರೂಪಾಯಿ ಅವರ ಖಾತೆಗೆ ಸಿಕ್ಕುವಂಥದ್ದು, ಮನೆಯಲ್ಲೇ ಕೂತ್ಕೊಂಡು ಅವರು ಏನು ಉದ್ಯೋಗ ಮಾಡಿ ಸಪೋರ್ಟ್ ಕೊಡುವಂಥದ್ದು. ಆದರೆ ಈಗ ಸರ್ಕಾರ ಮತ್ತೆ ಅದನ್ನು ಆಲೋಚನೆ ಮಾಡಿದರೆ, ನಮ್ಮ ಹಿಂದಿನ CO ನಮ್ಮ ಜಿಲ್ಲೆಯಲ್ಲೂ ಒಂದು ಪ್ಲ್ಯಾನ್ ಮಾಡಿದ್ದು, ಈಗ ಮತ್ತೆ ಅವರು ಮೊನ್ನೆ ಟ್ರಾನ್ಸ್ಫರ್ ಆಗಿ ಹೋಗಿದ್ರು, ಮತ್ತೊಬ್ಬರು ಬಂದಿದ್ದಾರೆ, ಅವರು ಅದಕ್ಕಿಂತ ಕೂಡ ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತಾರೆ. ಮಾಡೋ ಒಂದು ಬಂದಿತ್ತು. ಸೊ ನಂದು BCom ಆದಮೇಲೆ ನಾ ಮನೆಯಲ್ಲೇ ಇದ್ದೇನೆ. ಸೊ ಈ ಯುವ ನಿಧಿ ಪ್ರೋಗ್ರಾಮಿಂದ ನನಗೆ ಮಂತ್ಲಿ 3,000 ಸಿಕ್ಕಿದೆ. ಇಲ್ಲಿ ತನಕ ಐ ಥಿಂಕ್ 25 ತನಕ ಸಿಕ್ಕಿರ್ಬೋದು. ಸೊ ಇದರಿಂದ ಅಂತ ಹೇಳಿದ್ರೆ ಮನೇಲಿ ಎಲ್ಲ ಕೇಳಬೇಕು ಅಂತಿಲ್ಲ, ಲೈಕ್ ಎಲ್ಲ ಇದಕ್ಕೆ ಬೇಕು, ಹಣ ಬೇಕು ಅಂತ. ಸೊ ಇದು ಮಂತ್ಲಿ ಇದು ನಮಗೆ ಎಂಥದ್ದು ಎಕ್ಸ್ಪೆನ್ಸಸ್ ಇದ್ದರೆ ಇದು ಹೆಲ್ಪ್ ಮಾಡ್ತದೆ. ಸೊ ಮಂತ್ಲಿ ಇದು ನಡೀತದೆ. ಮತ್ತು ನನಗೆ ಫಸ್ಟ್ 2 ತಿಂಗಳೆಲ್ಲ ಬರಲಿಲ್ಲ, ಮತ್ತು ಮ್ಯಾಂಗ್ಳೂರಿಗೆ ಹೋಗಿ ಸರಿ ಮಾಡಿ ಮತ್ತೆ ಬಂದಿದೆ ಹಣ. ಈಗ ಮೊನ್ನೆ ತಿಂಗಳದ್ದು ಬರಲಿಲ್ಲ, ಅದು ಯಾರಿಗೂ ಬರಲಿಲ್ಲ ಅಂತ ಹೇಳ್ತಾರೆ. ತುಂಬ ಉಪಯೋಗ ಆಗಿದೆ. ಅಂದರೆ ಈಗ ನಮಗೆ ಮದುವೆ ಆಗಿದೆ, ಆಗ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ ಜಾಬಿಗೆಲ್ಲ ಮಗು ಆದಾಗ. ಸೊ ಅದು ತುಂಬ ಹೆಲ್ಪ್ಫುಲ್ ಆಗಿದೆ. ನಾನು ಇಲ್ಲೇ ಪುತ್ತೂರಿನ ಸಾಮದರ್ಶ ನಿವಾಸಿ. ದುಡ್ಡು ಬಂದಿದೆ, 12 ತಿಂಗಳದ್ದು ಬಂದಿದೆ ನನಗೆ. ಅದನ್ನು ಯೂಸ್ ಮಾಡಿದಾಗ ನಾನು ಪರ್ಸನಲ್ ಯೂಸಸ್, ಫುಡ್ ಎಕ್ಸ್ಪೆನ್ಸಸ್ ಹಾಗೆ ಮಾಡಿದೆ.
ಒಳ್ಳೆ ಪ್ಲ್ಯಾನ್. ಇವರು ಇನ್ನು ಫ್ಯೂಚರಲ್ಲಿ ಮಾಡೋದಾದರೆ ಒಂದು ಸ್ವಉದ್ಯೋಗಕ್ಕೆ ಲೋನ್ ಕೊಟ್ಟರೆ ಭಾರಿ ಒಳ್ಳೆಯದು. ನನಗೆ ಸ್ವಂತ ಬಿಸ್ನೆಸ್ ಮಾಡಬೇಕಂತ ಆಸೆ ಉಂಟು, ಅದು ಕೊಟ್ಟರೆ ಒಳ್ಳೆಯದು. ಪುತ್ತೂರು ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರಾದ ಅಬ್ಬು ನವಕ್ರಮ, ಸೇಸಪ್ಪ ನೆಕ್ಕಿಲು, ಧೀರಜ್ ಗೌಡ ಮತ್ತು ತಾರನಾಥ್ ನುಳಿಯಾಲು, ತಾಲೂಕು ಎನ್ಆರ್ಎಲ್ಎಂ ಸಂಯೋಜಕ ಭರತ್ರಾಜ್ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.